ಅಸಹಾಯಕ ಸ್ಥಿತಿಯಲ್ಲಿದ್ದ ಅಪರಿಚಿತ ಮಹಿಳೆಯನ್ನು ಇಂತ್ರಾಳಿಯ ರೈಲು ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸರು ರಕ್ಷಿಸಿರುವ ಘಟನೆ ಶುಕ್ರವಾರ ನಡೆದಿದೆ. ರಕ್ಷಿಸಲ್ಪಟ್ಟ ಮಹಿಳೆ ಹೆಸರು ರೂಪಾ ದೇವಾಡಿಗ. ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿ ಕಳತ್ತೂರು ಇಲಿಯ ನಿವಾಸಿ ಎಂದು ವಿವರಗಳನ್ನು ವಿಚಾರಣೆಯಲ್ಲಿ ಹೇಳಿಕೊಂಡಿದ್ದಾರೆ. ಸಂಬಂಧಿಕರು ನಿಟ್ಟೂರಿನ ಸಖಿ ಸೆಂಟರ್ ಅನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ. ಮಹಿಳೆಯನ್ನು ಸುರಕ್ಷಿತಗೊಳಿಸಲು ರೈಲ್ವೆ ಪೊಲೀಸರು ನಿಟ್ಟೂರು ಸಖಿ ಕೇಂದ್ರಕ್ಕೆ ಮಣಿಪಾಲ ಪೊಲೀಸರ ಸಹಕಾರದಿಂದ ದಾಖಲುಪಡಿಸುವ ವ್ಯವಸ್ಥೆಗೊಳಿಸಿದ್ದಾರೆ. ಸಖಿ ಸೆಂಟರ್ಗೆ ಆನೆಯವರು ಹೋತಾರತ್ತ ಅದಕ್ಕೆ ಏನು ಬಂದಿರ ಪೂರ ಎಡ್ಡೆ ಟ್ರೈನಿಂಗ್ ಪೂರ ಹೋಗಿ ಎಡ್ಡೆ ಬುದ್ಧಿ ಕಂಡು ಅಗಲೇನು ಪೂರ ಲೆಕ್ಕಡ ಆಗ ಬಂಡೆ ಕ್ಯಾನ್ ಬಂಡೆ ಬುಚ್ಚಿ ಲೆಕ್ಕಡ ಬುಚ್ಚಿ ಕೂಡ ಮಲ್ಲ ಹಾಕೊಂಡು ಬುಚ್ಚಿ ಅಗಲ ಏತು ಬಂಡಲ ಸರಿ ಹಾಕುದು ನಾಯಿದ ಬಂದ ಡುಂಕೆ ಅಂತ ಬಂದಾಗ ಸರಿ ಹಾಕುದು